ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೋವಾದಲ್ಲಿ ಭರ್ಜರಿಯಾಗಿ ಮದುವೆ ಆಯಿತು. ಆದರೆ ನಮ್ಮ ಕಡೆ ಮದುವೆ ಆದಮೇಲೆ ಬೀಗ್ರೂಟ ಇದ್ದೇ ಇರುತ್ತೆ. ಮಿಸ್ ಮಾಡಿದ್ರೆ ಓಹೋ ಮದುವೆ ಅಂತ ಅನ್ಸೋದೇ ಇಲ್ಲ ಅಲ್ವಾ ನಮಗೆ. ಸೊ ನಮ್ಮ ಕಡೆ ಯಾವ ರೀತಿ ಬೀಗ್ರೂಟ ಆಯಿತು, ಎಷ್ಟು ಚೆನ್ನಾಗಾಯಿತು, ಎಷ್ಟು ಜನ ಬಂದಿದ್ರು, ಎಲ್ಲ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರ ಈ ಬ್ಲಾಗಲ್ಲಿ ಸಿಗುತ್ತೆ. ಸೊ ನಾವು ಹೊರಟಿದ್ದು ಬೆಂಗಳೂರಿಂದ ಹಾಸನ್ಗೆ ಬೆಳಿಗ್ಗೆ 5:30 ಎದ್ದಿದ್ವಿ. ಆನ್ ದ ವೇ ಹೋಗ್ತಾ ಹೋಗ್ತಾ ಈ ಒಂದು ಹೋಟೆಲ್ ಸಿಕ್ತು. ಆ ಹೋಟೆಲಲ್ಲಿ ನಾವು ಮಿನಿ ಬ್ರೇಕ್ಫಾಸ್ಟ್ನ ಆರ್ಡರ್ ಮಾಡಿದ್ವಿ. ವೆರೈಟೀಸ್ ಇತ್ತು, ಎಲ್ಲ ತಿಂದ್ವಿ ನಾವು. ಅದಾದಮೇಲೆ ಕಟ್ಟು ರೀಚ್ ಆದ್ವಿ. ಸೊ ಇಲ್ಲಿ 2 ಹಾಲ್ ಇದೆ. ಇದು ನಮ್ಮ ಹಾಲ್, ಚಿಕ್ಕ ಹಾಲ್. ಎಷ್ಟು ಜನ ಸೇರ್ತಾರೆ ಆ ಹಾಲಲ್ಲಿ? 500 ಜನ. ಹಾಗೆಯೇ ಅಲ್ಲಿರೋದು ದೊಡ್ಡ ಹಾಲಲ್ಲಿ 4,000 ಜನನಾ? 2,000 ಮೇಲೆ ಜನ ಆ ಹಾಲಲ್ಲಿ ಸೇರ್ಬೋದು. ನಮ್ಮದು ಲಿಮಿಟೆಡ್ ಕೋವಿಡ್ ಟೈಮಲ್ಲಿ ಆಗ್ತಾ ಇರೋದ್ರಿಂದ 100 ಜನ ಇರ್ತಾರೆ. ಸೊ ಇದು ನಮ್ಮ ಹಾಲ್. ಆ್ಯಂಡ್ ಅಲ್ಲಿದೆಯಲ್ಲ ಓನರ್ ಅವ್ರ ಮನೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಅಲ್ಲ ನಮ್ಮ ಹಾಸನ ಅಂದರೆ? ಎಷ್ಟು ಸುಂದರವಾಗಿದೆ ನೋಡಿ. ವಾವ್, ಕ್ಲೈಮೇಟ್ಗೂ ಇಲ್ಲಿರೋ ವಾತಾವರಣಕ್ಕೂ ಅಮೇಝಿಂಗ್. ಸರಿ, ಈ ಪವನಪುತ್ರ ರೆಸಾರ್ಟಲ್ಲಿ 2 ಹಾಲ್ಸ್ ಇದೆ. ಇದು ನೋಡ್ತಾ ಇದ್ದೀರಲ್ಲ, 1000 ಕೆಪಾಸಿಟಿಗಿಂತ ಮೇಲೆ ಸೈಜ್ ಇರುವಂಥ ಹಾಲ್ ಇದು. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಊಟಕ್ಕೆ ಎಟ್ ಅ ಟೈಮ್ 1,000 ಜನ ಕುತ್ಕೋಬೋದು ಅಂತೆ ಇಲ್ಲಿ ಊಟಕ್ಕೆ. ನಾವು ಸೆಲೆಕ್ಟ್ ಮಾಡಿರೋದು ಚಿಕ್ಕ ಹಾಲ್ ಬಿಕಾಸ್ ನಮ್ಮ ಗೆಸ್ಟ್ ಲಿಮಿಟ್ ಇದ್ದಿದ್ದು ಮ್ಯಾಕ್ಸಿಮಮ್ 200 ಜನ. ಎಸ್, ನನಗೆ ಅರ್ಥ ಆಗುತ್ತೆ. ನಮ್ಮ ಕಡೆ ಎಲ್ಲ ಬೀಗ್ರೂಟ ಅಂದರೆ 1,500 2,000 ಜನ ಬಂದೇ ಬರ್ತಾರೆ ಅಂತ. ಆದರೆ ಕೋವಿಡ್ ಪೀರಿಯಡಿಂದ ಗೆಸ್ಟ್ ಲಿಮಿಟ್ ಇದ್ದಿದ್ದು 100. ಎನಿವೇಸ್, ಫಂಕ್ಷನ್ಗೆ ಏನೆಲ್ಲ ಬೇಕು ಅದು ಶಾಪಿಂಗ್ ಆಗ್ತಾ ಇದೆ. ತುಂಬಾ ಕೆಲಸ ಮಾಡಿದ್ರಾ? ನಾನು ತುಂಬಾ ಹೆವಿ ಕೆಲಸ ಮಾಡಿದ್ದೀನಿ. ಹೆವಿ ಕೆಲಸ ಏನು ಮಾಡಿದೀರಾ? ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಹೌದಾ? ಅದು 2:30 ಮಲ್ಕೊಂಡು. ಎಷ್ಟು ಗಂಟೆಗೆ? 2:30 ಮಲ್ಕೊಂಡು 5 ಗಂಟೆಗೆ ಎದ್ದಿರೋದು ಆಫ್ಟರ್ ಮೆನಿ ಇಯರ್ಸ್ ಅಲ್ವಾ? ಬಟ್ ಯು ಆರ್ ಸ್ಟಿಲ್ ಫುಲ್ ಆಫ್ ಎನರ್ಜಿ ಅಲ್ಲ? ಲೆಟ್ಸ್ ಗೋ. ಇದು ಕಿಚನ್ ಏರಿಯಾ. ಚಿಕನ್ ಇದೆ, ಮಟನ್ ಇದೆ, ಮೀನಿದೆ, ಎಲ್ಲ ವೆರೈಟೀಸ್ ಆಗ್ತಾ ಇದೆ. ಆ್ಯಂಡ್ ಅವರು ಚೆನ್ನಾಗಿ ಫಾಸ್ಟ್ ಆಗಿ ಕೆಲಸನ ಮಾಡ್ತಾ ಇದ್ದಾರೆ. ಮದುವೆ ಇವೆಂಟಿಂದ ಇಬ್ರು ಗೋಲ್ ಆಗಿಬಿಟ್ಟಿದ್ದೀವಿ. ವಿ ಹವ್ ಪುಟ್ ಆನ್ ಅ ಲಾಟ್ ಆಫ್ ವೇಟ್. ಎನಿವೇಸ್, ಇಷ್ಟು ದಿನ ನಾವಿಬ್ರು ಗೋವಾದಲ್ಲಿದ್ದು ಎಂಜಾಯ್ ಮಾಡಿದ್ವಿ. ಬಟ್ ಇದೀಗ ಇವ್ರ ತಮ್ಮನ ಮದುವೆಗೆ ಇವ್ರ ಮೇನ್ ಜವಾಬ್ದಾರಿ ಇದೆ. ಆ್ಯಂಡ್ ನಾನು ಅದಕ್ಕೆ ಆಗಿ ನನ್ನ ಜವಾಬ್ದಾರಿನೂ ಬರುತ್ತೆ ಅಲ್ವಾ. ಸೊ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಆಗ್ತಾ ಇದೆ. ನಾವು ಅಲ್ಲಿಂದ ಇಲ್ಲಿಂದ ಅಲ್ಲಿ ಓಡಾಡಬೇಕು. ಇವರು ಫಸ್ಟ್ ಟೈಮ್ ಐ ಥಿಂಕ್ 2 ಗಂಟೆ ಮಾತ್ರ ನಿದ್ದೆ ಮಾಡಿರೋದಲ್ವ ರಾತ್ರಿ. ಆ್ಯಂಡ್ ಅಲ್ಲಿ ಹೋದ್ವಿ, ನೋಡಿದ್ವಿ ಬಟ್ ಹತ್ರ ಏನಿದೆ, ಎಲ್ಲ ಐಟಮ್ ಇದೆಯಾ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೆನುನಲ್ಲೆಲ್ಲ ಚೇಂಜಸ್ ಇತ್ತು, ಅದನ್ನೆಲ್ಲ ಹೇಳೋದು. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ನೋಡಿ ಸೆಟಪ್ ಮಾಡಿದ್ದಾರೆ ಇವರು. ಇವತ್ತು ಸಂಜೆ ಹೈ ಟೀಗೆ, ಅದಾದಮೇಲೆ ಇಲ್ಲೇ ರಾತ್ರಿ ಡಿನ್ನರ್ ಕೂಡ ಇರುತ್ತೆ. ಇದು ಪವನಪುತ್ರ ರೆಸಾರ್ಟ್ ಅಂತ ಒನ್ ಆಫ್ ದ ಬೆಸ್ಟ್ ಪ್ರಾಪರ್ಟೀಸ್. ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲೊಂದು ಕುದುರೆ ಇದೆ, ಅಲ್ಲಿದನ್ನು ನಾನು ನಿಮಗೆ ತೋರಿಸ್ತೀನಿ. ನಂದಲೆಸ್ ಏನಪ್ಪ, ಹೈ ಟೀ ಅರೇಂಜ್ಮೆಂಟ್ಸ್. ನಮ್ಮ ಲೈಟಿಂಗ್ ಟೀಮ್ ಅವ್ರು ಬಂದಿದ್ದಾರೆ. ಅವ್ರ ಸೆಟಪ್ ಹೇಗಿದೆ, ಏನೇನು ಮಾಡ್ತಾರೆ ಅವರು, ಎಲ್ಲ ಪರ್ಫೆಕ್ಟ್ ಆಗಿದೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಎನಿವೇಸ್, ಕೆಲಸ ಶುರು. ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ದೀಪು? ಎಕ್ಸೈಟೆಡ್. ವಿಲ್ ಸಿ. ಓಕೆ, ಇಟ್ಸ್ ಬ್ಯೂಟಿಫುಲ್, ಸಿಂಪಲ್ ಆ್ಯಂಡ್ ನೈಸ್. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಟೇಬಲ್ ಡೆಕೋರ್ ಎಲ್ಲ ಆಗ್ತಾ ಇದೆ. ನಿಜವಾಗ್ಲೂ ಹೇಳಬೇಕು ಅಂದರೆ ನಾವಲ್ಲಿ ಹೋಗಿದ್ದಕ್ಕೆ ಆಯಿತು. ಬಿಕಾಸ್ ಪವನಪುತ್ರ ಆ್ಯಸ್ ಅ ಪ್ರಾಪರ್ಟಿ ಅವರು ಕ್ಲೀನ್ನೆಸ್ನ ಅಲ್ಲಿ ಮೇಂಟೈನ್ ಮಾಡಿರಲಿಲ್ಲ. ಸೊ ಅದು ತುಂಬಾ ಬೇಜಾರಾಯಿತು. ಸೊ ನಾವು ಹೇಳಿ ನೋಡಿ ರೂಮ್ಸ್ ಎಲ್ಲ ಕ್ಲೀನ್ ಮಾಡಿಸಿದ್ಮೇಲೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ರು. ಸೊ ಯಾವುದೇ ಫಂಕ್ಷನ್ ಇರಲಿ, ನಮ್ಮನೆ ಫಂಕ್ಷನ್ ಅಂದಮೇಲೆ ನಾವು ಇದ್ದು ಮಾಡಿಸಿದ್ರೆ ಮಾತ್ರ ತಾನೇ ಪರ್ಫೆಕ್ಟಾಗಿ ಆಗೋದು. ಇದೆಲ್ಲ ಮಾಡಿ ಬರೋ ಅಷ್ಟರಲ್ಲಿ ಇಲ್ಲಿ ನೋಡಿ ನಮ್ಮ ಊಟ ಎಲ್ಲ ರೆಡಿ ಆಗಿತ್ತು. ಅಷ್ಟರಲ್ಲಿ ಕತ್ಲೇನೇ ಆಗಿಬಿಡ್ತು. ಆ್ಯಂಡ್ ಗೆಸ್ಟ್ ಬರುವಂಥ ಟೈಮ್ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪುಟ್ ಹುಡುಗಿ ಜೊತೆ ನನ್ನ ಡಾನ್ಸ್. ಈ ಹುಡುಗಿಗೆ ನಾನಂದರೆ ತುಂಬಾ ಇಷ್ಟ ಅಂತೆ. ಪುಟ್ ಪಾಪು ಎಷ್ಟು ಮುದ್ದಾಗಿದೆ, ಎಷ್ಟು ಸ್ಪೋರ್ಟಿವ್ ಆಗಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳಲ್ವಾ. ಆ್ಯಂಡ್ ನನ್ನ ಯೂಟ್ಯೂಬ್ ವಿಡಿಯೋಸ್ನ ಮಿಸ್ ಮಾಡದೆ ನೋಡ್ತಾಳಂತೆ. ಖುಷಿ ಆಯಿತು. ಹಾಗೆಯೇ ಒಂದು ಸ್ವಲ್ಪ ನಮ್ಮ ಛತ್ರದ ಹತ್ರ ಹೋದೆ, ಯಾವ ರೀತಿ ಡೆಕೋರೇಷನ್ ಆಗ್ತಾ ಇದೆಯಂತ. ಇನ್ನಷ್ಟೇ ಶುರು ಮಾಡಿದ್ರು, ಕಂಪ್ಲೀಟ್ ಮಾಡೋದಕ್ಕೆ ಇನ್ನ 1 hour ಆಗುತ್ತೆ ಅಂತ ಹೇಳಿದ್ರು. ಎನಿವೇಸ್, we have a little princess in our family. Congratulations, Chandu bro.
ಅದ್ರ ಜೊತೆಗೆ ಇಟ್ಸ್ ಮೈ ಪಾಪಾ 62nd ಬರ್ತ್ಡೇ. ಸೊ ಇವರಿಬ್ರು ಬಂದು ಇಲ್ಲೊಂದು ಬ್ರೋಕನ್ ಕೇಕ್ ಇದೆ, ಅದನ್ನ ಕಟ್ ಮಾಡ್ಬೇಕು. ಬನ್ನಿ. ನನಗೆ ತುಂಬಾ ಖುಷಿ ಆಯ್ತು. ಎಲ್ಲಾರನ್ನು ನೋಡಿ. Oh, not to forget, she is a beautiful singer. ತುಂಬಾ ಚೆನ್ನಾಗಿ ಕನ್ನಡ ಹಾಡು ಹಾಡ್ತಾರೆ. 2 lines please. Okay ನಾ ಸರ್, ನಿಮ್ಮ ಹೆಂಡತಿನ ಹಾಡು ಹಾಡ್ಸ್ಬೋದಾ? ಯೋಚನೆ ಮಾಡ್ಬೇಕಾಗತ್ತೆ. ಖಂಡಿತ ಇಲ್ಲ. ನನಗೆ ಒಂದು ಹಾಡು ಗೊತ್ತು, ಓನ್ಲಿ ಒಂದು ಹಾಡು ಅಷ್ಟೇ. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟು ಯಾರು, ಇದೇನೋ ನಿನ್ನ ನೋಟ, ಇದೇನ ಪ್ರೀತಿ ಆಟ, ಅದಲ್ಲಿ ನನ್ನ ನಾನು ನಿನ್ನ ಹೇಗೆ ಹುಡುಕಲಿ, ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಹುಡುಗ ಭರತ್ ಅವರು ಮಿನರ್ವ್ ಅವರ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಹಾಸನ್ ಕಡೆಯವ್ರಿಗೆಲ್ಲ ಬರೋದಕ್ಕಾಗಿಲ್ಲ ಅಲ್ಲ ಗೋವಾದಕ್ಕೆ, ಸೊ ಅದಕ್ಕೆ ಅವ್ರಿಗೋಸ್ಕರ ಪರಿಚಯ ಮಾಡಿಸ್ತಾ ಇದ್ದಾರೆ. ಅದಾದ್ಮೇಲೆ ಜೋರಾಗಿ ಡಾನ್ಸ್ ಸ್ಟಾರ್ಟ್ ಆಯಿತು. ಡಾನ್ಸ್ ಮಾಡಿ ಮಾಡಿ ಟೈಮ್ ಪಾಸ್ ಆಗಿದೆ ಗೊತ್ತಾಗಿಲ್ಲ, ಬೇಗ ಮಲ್ಗೋದಕ್ಕೆ ಹೋಗ್ಬೇಕಿತ್ತು. ಮರ್ದಿನ ಬೆಳಿಗ್ಗೆ ಏನಾಯ್ತು, ನಮ್ಮ ಮೇನ್ ಇವೆಂಟ್ ಅಂದ್ರೆ ಬೀಗ್ರೂಟ. ಸೊ ಈ ದಿನದಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾನೇ ವೆರೈಟೀಸ್ ಇತ್ತು. ನಮ್ಮ ಸ್ಟೈಲ್ನಲ್ಲಿ ಟ್ರೆಡಿಷನಲ್ ರೀತಿನಲ್ಲೇ ಬ್ರೇಕ್ಫಾಸ್ಟನ್ನ ಅರೇಂಜ್ ಮಾಡಿದ್ವಿ. ಇಲ್ಲೆಲ್ಲ ಕೂತಿದಾರಲ್ಲ, ಬ್ರೇಕ್ಫಾಸ್ಟ್ ಮಾಡ್ತಾ ಇದೆಲ್ಲ ನನ್ನ ಮಮ್ಮಿ ಡ್ಯಾಡಿ ಫ್ಯಾಮಿಲಿ ಕಡೆಯವರು. ನನಗಂತೂ ತುಂಬಾನೇ ಖುಷಿ ಆಯ್ತು, ನನ್ನ ಮನೆಯವರು ಎಲ್ಲರೂ ಬಂದಿದಾರಂತ. ಸೋ ಗುಡ್. ಇನ್ಫ್ಯಾಕ್ಟ್ ಗುಡ್ ಮಾರ್ನಿಂಗ್ ತುಂಬ ಲೇಟಾಗಿ ಹೇಳ್ತಾ ಇದ್ದೀವಿ, ಬಿಕಾಸ್ ನಾನು ಎದ್ದಿರೋ ತುಂಬಾ ಬೇಗ ಇವತ್ತು. ಮನೆಯವರೆಲ್ಲ ಅಲ್ಲಿ ತಿಂಡಿ ಮಾಡ್ತಾ ಇದ್ದಾರೆ. ನೋಡಿದ್ರಿ ಆ ಶಾರ್ಟ್ಸ್ನ. ನಾನು ರೆಡಿ ಆಗಬೇಕಾಗಿತ್ತು, ಬೈ ನಾವು ಹಾಫ್ ಮೇಕಪ್ ಮಿನಿಮಮ್ ಆಗಬೇಕಾಗಿತ್ತು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಬೈ 10-10:30 ರೆಡಿ ಆಗೋದಕ್ಕೆ ಹೇಳಿದ್ದಾರೆ. ಬಟ್ ಐ ಆಮ್ ಶೋರ್ 11 ಗಂಟೆಗೆ ರೆಡಿ ಆಗ್ತೀನಿ, ಬಿಕಾಸ್ ಎಲ್ಲ ನೋಡ್ಕೋಬೇಕಲ್ವಾ ಅಲ್ವಾ. ಸೊ ಅಲ್ಲಿ ನನ್ನ ಮಾಮಿ ರೆಡಿ ಆಗ್ತಾ ಇದ್ದಾರೆ. ಒಬ್ರು ಹೇಳಿದ ಮಾತು ಕೇಳಲ್ಲ, ನಾನು ಆಮೇಲೆ ರೆಡಿ ಆಗ್ತೀನಿ. ಸೊ ಹೆಂಗೋ ಮ್ಯಾನೇಜ್ ಮಾಡಬೇಕು. ಎನಿವೇಸ್, ಈ ಥರ ಇದ್ರೆ ತಾನೇ ಮದುವೆ ಅಂತ ಅನ್ಸೋದು. ಎಲ್ಲ ಸ್ಮೂತಾಗಿ ಹೋಗುತ್ತಾ? ಇಂಪಾಸಿಬಲ್. ಎನಿವೇಸ್, ಲೆಟ್ಸ್ ಕಿಕ್ ಸ್ಟಾರ್ಟ್ ದ ಡೇ. ನಾವು ಸ್ಟೇ ಮಾಡ್ತಾ ಇರುವಂಥ ರೂಮ್ ವೆರಿ ಮೆಸ್ಸಿ. ನಿಮಗೆ ರೂಮ್ ಟೂರ್ ಮಾಡಿಸೋದಕ್ಕಾಗಿಲ್ಲ, ಇಟ್ಸ್ ಜಸ್ಟ್ ಆಕ್ಯುಪೈಡ್. ನನ್ನ ಸಾರಿ ಡ್ರೇಪಿಂಗ್ ಆಯಿತು. ಆ್ಯಕ್ಚುಲಿ ನನ್ನ ಮದುವೆಗೆ ಬಂದಿದ್ರಲ್ಲ ಮೇಕಪ್ ಆರ್ಟಿಸ್ಟ್ ಅಕ್ಷತಾ ಶೆಟ್ಟಿ ಅಂತ ಮಂಗಳೂರಿಂದ, ಅವರೇ ಬಂದಿದ್ದಾರೆ ಇವತ್ತು ಇಲ್ಲಿ ಹಾಸನ್ ರಿಸೆಪ್ಷನ್ಗೂ ಕೂಡ. ಸೊ ಅವರ ಟೀಮ್ ಬಂದಿದ್ದಾರೆ, 5 ಜನ ಮಾಡ್ತಾ ಇದ್ದಾರೆ. ಸೊ ನನ್ನ ಸಾರಿ ಆಯಿತು. ನಾವು ಮದುವೆ ಊಟ ಎಲ್ಲ ತಿಂದು ಇಲ್ಲೆಲ್ಲರ ಪ್ರೀತಿಯಿಂದ ವೇಟ್ ಗೇನ್ ಆಗಿ ಚೆನ್ನಾಗಿ ಗುಂಡುಗಾಗಿದ್ದೀವಿ. ಇವಾಗ ಕಾಂಟ್ರಿಂಗ್ ಎಲ್ಲ ಮಾಡಬೇಕು, ಮೇಕಪ್ ಮಾಡಬೇಕು. ಅಲ್ಲಿ ರೆಡಿ ಆಗ್ತಾ ಇದ್ದಾರೆ ನನ್ನ ಮಾಮಿ. ಅವ್ರದ್ದಾದ್ಮೇಲೆ ನಾನೇ ನೆಕ್ಸ್ಟ್. ಸೊ ಕ್ಯಾನ್ ಯು ಸಿ ಅ ಲಿಟಲ್ ಬೆಲ್ಲಿ ಬಂದಿದೆ, ಡಸಂಟ್ ಮ್ಯಾಟರ್. But look at this gorgeous belt, guys. So beautiful alva. ಚೆನ್ನಾಗಿ ಕಾಣಿಸ್ತಾ ಇದೀನಾ? ಚೆನ್ನಾಗಿ ಕಾಣಿದೆ. ಇದೆಲ್ಲ ಚೆನ್ನಾಗಿ ಇದು ಬಣ್ಣ ಬೇಕಲ್ಲ.
ಸ್ಟೇಜ್ ಡೆಕೋರ್ ಈ ರೀತಿ ಇತ್ತು, ಅಲ್ಲಿಂದ ಜನರು ಕೂತ್ಕೊಳ್ಳುವಂಥ ಪ್ಲೇಸ್ ಈ ಥರ ಇತ್ತು. ಎಸ್, ಸರ್ಪ್ರೈಸಿಂಗ್ಲಿ ತುಂಬಾ ಕಮ್ಮಿ ಜನ ಇದ್ದರು, ಬಿಕಾಸ್ ನಾವು ಆ ಲಿಮಿಟ್ನ ಇಟ್ಟಿದ್ವಿ. ಕೋವಿಡ್ ಟೈಮ್ ಬೇರೆ, ಆ್ಯಂಡ್ ಪೀಕ್ ಕೋವಿಡ್ ಇದ್ದಿದ್ದೇ ಜಾನ್ವರಿಯಲ್ಲಿ 21st, 22nd, 23rd, ಆ್ಯಂಡ್ ಈ ಟೈಮ್ನಲ್ಲೇ ನಮ್ಮ ಮದುವೆನೂ ಇತ್ತು. ಸೊ ನಾವು ರಿಸ್ಕ್ ತಗೊಳ್ಳೋಕ್ಕೆ ಸಾಧ್ಯನೇ ಆಗಲಿಲ್ಲ. ಸೊ ಸಾರಿ ಯಾರಿಗೆಲ್ಲ ಬರೋದಕ್ಕೆ ಆಗಲಿಲ್ಲ. ಐ ಆಮ್ ಶ್ಯೂರ್ ನಿಮ್ಮೆಲ್ಲರಿಗೂ ಪರಿಸ್ಥಿತಿ ಅರ್ಥ ಆಗಿರುತ್ತೆ. ಇನ್ನೊಂದು ವಿಷಯ ಗೊತ್ತಾ, ನಾವು ಪ್ರತಿ ಸತಿ ಹಾಸನ್ಗೆ ಹೋದಾಗ, ಪ್ರತಿ ಸತಿ ಈ ಥರ ಫಂಕ್ಷನ್ ಇದ್ದಾಗ ದೀಪು ಹತ್ರ ತುಂಬ ಜನ ಬರ್ತಾರೆ. ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ಏನಾಗ್ತಾ ಇದೆ ಅಂತೆಲ್ಲ ಕೇಳೋದಕ್ಕೆ. ಸೊ ಅವರು ಆ್ಯಸ್ ಅ ಡಾಕ್ಟರ್ ಅವ್ರ ಕರ್ತವ್ಯ ಮಾಡ್ತಾರೆ. ಆ ದಿನದಂದು ಒಂದು 20 ಜನ ಬಂದಿದ್ರು ಅವ್ರ ಹತ್ರ ಕನ್ಸಲ್ಟ್ ಮಾಡೋದಕ್ಕೆ. ಇದಾದ್ಮೇಲೆ ಲಂಚ್ ಸೀನ್. ಲಂಚ್ಗೂ ತುಂಬಾ ವೆರೈಟೀಸ್ ಇತ್ತು. ಮಟನ್, ಚಿಕನ್, ಫಿಶ್, ಬ್ಯೂಟಿಫುಲ್ ಆಗಿತ್ತು. ಟಿಪಿಕಲ್ ಆಗಿ ನಮ್ಮ ಹಾಸನ್ ಸ್ಟೈಲ್, ಬಟ್ ಸ್ವಲ್ಪ ಟ್ವಿಸ್ಟ್ನ ಕೊಟ್ವಿ, ಬಿಕಾಸ್ ನಮ್ಮ ಬೀಗ್ರು ಕಡೆಯವ್ರಿಗೂ ಅಡ್ಜಸ್ಟ್ ಆಗಬೇಕು ಅಂತ. ಫೈನಲಿ ಎಲ್ಲ ಆದಮೇಲೆ, ಫೋಟೋ ಸೆಷನ್ ಎಲ್ಲ ಆದಮೇಲೆ ಹುಡುಗ ಹುಡುಗಿದ್ದು ಎಲ್ಲ ಪ್ಯಾಕಪ್ ಮಾಡಿಬಿಟ್ಟು ನಾವು ಊಟಕ್ಕೆ ಕೂತ್ವಿ. ಇದೆಲ್ಲ ಆದಮೇಲೆ ನಮ್ಮ ಬೆಡ್ರೂಮ್ ಬಂದ್ವಿ. ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆಲ್ಲ ಬಾಗ್ನ ಕೊಡೋದಿತ್ತಲ್ಲ, ಬೇರೆಯವ್ರಿಗೆಲ್ಲ ಕೊಟ್ಟಾಯಿತು, ಬಟ್ ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಹೋದ್ರಲ್ಲ, ಸೊ ಅವ್ರಿಗೆಲ್ಲ ಇಲ್ಲೇ ಕೊಡಬೇಕಾಯ್ತು. ಸೂಪರ್ ಅಂಡೆ. Had fun. Yay. ಪಲ್ಲೆ ಅಲ್ಲ, ಬಾಯ್ ಪಲ್ಲೆ. After marriage, she forgot me completely. Before marriage, she wanted Bindi. Bye. See you. Bye. ಇದೀಗ ಫಂಕ್ಷನ್ ಎಲ್ಲ ಮುಗೀತು. ಹುಡುಗಿ ಕಡೆಯವ್ರಿಗೂ ಬಾಯ್ ಅಂತ ಹೇಳೋ ಸಮಯ. ಅವ್ರ ಫ್ಯಾಮಿಲಿನೂ ಹೊರಡ್ತಾ ಇದೆ. That's like entire village in the whole village. Publicly. ಓಕೆ, ಎತ್ತು ಓಡೋದೆ ಹುಡುಗಿ ನಮ್ದು. ರೈಟ್ ಬಾಯ್. ಹಾ, ಫಾರಿನ್ ಹೋಗುತ್ತಾ? ಸರಿ, ನಮ್ಮ ಹಿಂದಿ ಹುಡುಗಿ ಕನ್ನಡನ ಎಷ್ಟು ಮುದ್ದಾಗಿ ಮಾತಾಡ್ತಾರ ಅಂತ ಕೇಳಿಸ್ಕೊತೀರಾ? ಗ್ರೀನ್ಸ್ ಇದೆ ಇಷ್ಟ, ತುಂಬಾ ಗ್ರೀನ್ಸ್. ನನಗೆ ಗ್ರೀನ್ ಮೆರೂನ್ ಇಷ್ಟ. ಹೊಸ ಹುಡುಗಿ ಮದುವೆ ಹೇಗಾಯ್ತು? ತುಂಬಾ ಚೆನ್ನಾಗಾಯ್ತು. ನಿಮ್ ಕೇಳಿಲ್ಲ, ಹೊಸ ಹುಡುಗಿ ಕೇಳಿ. ಕೇಳ್ತಿರೋದು ಮದ್ವೆ ಹೆಂಗಾಯ್ತು? ರಾಯರ್ ಕೊಪ್ಲು ಹಾಸನ್ ಮದ್ವೆ ಹೆಂಗಾಯ್ತು? ಮದ್ವೆ ಸೂಪರ್, ಟೈರಿಂಗ್, ವೆರಿ ಗುಡ್ ಫುಡ್. ಕನ್ನಡದಲ್ಲಿ ಹಾಸನಲ್ಲಿ ತುಂಬಾ ಚೆನ್ನಾಗಿ ರಿಸೆಪ್ಷನ್ ಆಯ್ತು. ನನಗೆ ತುಂಬಾ ಇಷ್ಟ ಆಯ್ತು. ನನ್ಗೆ ತುಂಬಾ ಇಷ್ಟ ಆಯ್ತು. ಮುದ್ದೆ ತಿಂದೆ, ಮುದ್ದೆ, ರಾಗಿ ಮುದ್ದೆ ತಿಂದೆ. ಊಟ ಏನ್ ಇಷ್ಟ ಆಯ್ತು? ಊಟ ಏನ್ ಇಷ್ಟ? ಬೋಟಿ ಇಷ್ಟ ಆಯ್ತು. ನಮ್ಮ ಪಾರ್ಟಿ ಚಿಕನ್ ಇಷ್ಟ ಆಯ್ತು. ಒಂದೇ ತರ ಅಕ್ಕ ತಂಗಿ. Yeah, everyone was saying we actually look similar. Round face, big eyes, no? That's how. ಹೌದಾ? ನಿಮ್ಗೂ ಅದೇ ರೀತಿ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ಹಾಯ್, ರಿಸೆಪ್ಷನ್ ಆಯ್ತು, ಮದ್ವೆ ಆಯ್ತು, ಎಲ್ಲ ಫಂಕ್ಷನ್ ಆಯ್ತು. ಈಗ ನಾನು ಮೇಕಪ್ ತೆಗಿಯೋದಕ್ಕೆ ಮೇಕಪ್ ಆರ್ಟಿಸ್ಟ್ ನ ಕರ್ಸಿದ್ದೀನಿ. ಸೊ ಮೇಕಪ್ ತೆಗಿಯೋ ಕೆಲಸ ಇರೋದು. ನೀಟಾಗಿ ತೆಗೀರಿ, ನೋವು ಮಾಡಬೇಡಿ ಪ್ಲೀಸ್. ಮತ್ತೆ ಒಂದು ನಿಮಿಷ. ಯಾವ ತರ ರಾಯಲ್ ಟ್ರೀಟ್ಮೆಂಟ್. ಮೇಕಪ್ ಮಾಡಿಸೋದಕ್ಕೆ 2-3 ಜನ, ಮೇಕಪ್ ತೆಗ್ಸೋದಕ್ಕೆ 2-3 ಜನ. ಸೂಪರ್ ಲೈಫ್. ಹೀರೋಯಿನ್ ನಾವು, ಅದೇ ಹೀರೋಯಿನ್ ಫೀಲ್ ಬರ್ತಾ ಇದೆ. ಫೈನಲಿ ಎಲ್ಲರೂ ಹೋದ್ರು, ಎಲ್ಲರೂ ಪ್ಯಾಕಪ್ ಮಾಡ್ತಾ ಇದ್ದಾರೆ. ನಾವು ನಮ್ಮ ಫ್ಯಾಮಿಲಿ ಪ್ಯಾಕಪ್ ಮಾಡಿ ಹೊಡುವಂಥ ಸಮಯ. ಇದೀಗ ಚಳಿ ವಾತಾವರಣ ಶುರುವಾಗಿದೆ. ಸೊ ನಾವು ಕಾರ್ಗೆ ವೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಲಗೇಜ್ನೆಲ್ಲ ಲೋಡ್ ಮಾಡ್ತಾ ಇದ್ದೀವಿ. ಸೊ ಇನ್ನೇನು, ಚೆನ್ನಾಗಾಯ್ತಾ ದೀಪು ಮದುವೆ ಎಲ್ಲ? ಹೆಲೋ, ಮದುವೆ ಎಲ್ಲ ಚೆನ್ನಾಗಾಯ್ತಾ? ಸೂಪರ್. ಎಲ್ಲರೂ ಲೋ ಆನ್ ಎನರ್ಜಿ. ನನ್ನ ಅಮ್ಮ ಇಲ್ಲಿದ್ದಾರೆ. ಎನಿವೇಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಮದುವೆ ಸೀರೀಸ್ ಬ್ಲಾಗ್ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಮನೆಗೆ ಹೋಗಬೇಕು, ಫ್ರೆಶನ್ ಅಪ್ ಆಗಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟ್. ನಿದ್ದೆನ ಮಿಸ್ ಮಾಡ್ತಾ ಇದ್ದೀನಿ. ಇನ್ನೇನು, ದ್ಯಾಟ್ಸ್ ಅಬೌಟ್ ಇಟ್. ನೆಕ್ಸ್ಟ್ ಬ್ಲಾಗ್ ಏನಿರುತ್ತೆ
ಏನು ಪ್ಲ್ಯಾನ್ ಮಾಡಿಲ್ಲ ಬಿಕಾಸ್ ಸದ್ಯಕ್ಕೆ ರಿಲ್ಯಾಕ್ಸಿಂಗ್ ಟೈಮ್ ಬೇಕು. Until next time, take care, lots of love.